ಹೋಗಿದೆ ಕಾರಣ ಸೊಪ್ಪುಣಿನ ಹೇಳುದಿಲ್ಲ. ಉದ್ಯೋಗ ಪಾಡುದು ಅಂದ್ರೆ ನಮ್ಮ ಗೋಳಿನ ಫುಡ್ ನಮ್ಮನೆ ಪಾಡುದು ಅಭಿನಂದಿಸವಂದಿಲ್ಲ. ಶ್ರೀ ದೀಪಕ್ ರೈ ಬಾಣಾಜೆ, ಕಾಂತಾರ ಚಲನಚಿತ್ರ ಹಾಸ್ಯ ನಟ, ಶಾರದಾ ಆರ್ಟ್ಸ್ ಕಲಾವಿದರು ಮಂಜೇಶ್ವರ್. ಶ್ರೀ ರವಿ ರೈ ಗೋರಂಗ, ಶಾರದಾ ಆರ್ಟ್ಸ್ ಕಲಾವಿದರು ಮಂಜೇಶ್ವರ್. ಅಭಿನಂದನೆಗಳು ಸರ್. ಕಾರ್ಯಕ್ರಮದ ಮೇಲೆ ಪ್ರೀತಿ ಇಟ್ಟು ನಮ್ಮ ಕೋರಿಕೆಯನ್ನು ಮನ್ನಿಸಿ ಸಮಯಕ್ಕೆ ಸರಿಯಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಘನತೆಯನ್ನು ತಂದಿದ್ದೀರಾ. ತಮಗಿದು ಧನ್ಯವಾದಗಳು. ಇಬ್ಬರು ಪ್ರತಿಭಾನ್ವಿತ ಕಲಾವಿದರು. ಅಜ್ಜರ ಇಂಚುವಲ್ಲಿ ವ್ಯವಸ್ಥೆ ತೂನಗ ಭಾರಿ ಖುಷಿ ಆಗುಂಟು. ಮತ್ತೆ ಗೋಲ್ಗೊಂಡಲ ರೋಡ್ ಮಾತ್ರ ಕಾಂಕ್ರೀಟ್ ಆದ ನಮ್ಮ ಬೆನ್ನಿ ಬೇಸಾಯ ಮಲ್ಪಿನ ಕಂಡ್ರ ಸಮೇತ ಕೆಂಪುದ ಮಣ್ಣು ಮಾಡುವುದಿಲ್ಲ. ರಂಜನಾಂತ ಇಂಚಿನ ಒಂದು ಕೆಸರದ ಬಿಯರ್ ತುಂಬ ಬಾರಿ ಅಪರೂಪ ತೋಜುಂಡು. ಬಾರಿ ಖುಷಿ ಆಗುಂಟು. ಈ ಕಣ್ಣದ ತಿರ್ತು ಮಾತ್ರ ತೋಡುಡ್ಲ ಜೋಕ್ಲು ಇಲ್ಲಾರ ಪೋಂದುಲ್ಲಾರ ಕೆಸರಡು ಪೋದು ತೋಡಿಗೆ ಬಾರಿ ಖುಷಿ ಆಗುಂಟು. ಬಾರಿ ಕೊಡುದ ಅಟ್ಟನೆ ದುಮ್ಮದ ಸಂಸ್ಕೃತಿ ಮತ ಇಂಚಿನೇಡು ಪುರತ್ವನ ಬಾರಿ ಖುಷಿ ಆಗುಂಡ. ದೀಪದ ಒಂಜಿ ಅಲಂಕಾರ ತುನ್ನಾಗನೆ ಮತ್ತು ಖುಷಿ ಆಗುಂಡು. ಎಂಟ ಬೇತೆ ಬೇತೆ ನಮ್ಮ ಸಂಸ್ಕೃತಿನ ತುಳುನಾಡು ಮಲ್ಪಂಚಿನ ಒಂಜಿ ಗೊಬ್ಬಲಿನ ಮಾತಾಯಿನಿ ಕಾಂಡೆಡ್ ಬೊಕ್ಕನೆ ಮಲ್ತೊಂದುಲ್ಲಾರು ಬಾರಿ ಪರ್ಲು ದೊಲೇಸು. ಈತ ಆಜಿನ ವರ್ಷಡೆ ಈತ ಮಲ್ಲೆಡೆ ಮಲ್ಪಡೊಂದ ನನ್ನ ತುಂಬಾ ನನ್ನ ಏನ್ ಮಟ್ಟ ಏರು ಬಂದಿನ ಒಂದೆಟ್ಟೆ ಸಾಕ್ಷಿ ಆಗುಂಡು. ನಾ ಮಲ್ಲ ಮಟ್ಟ ಅಡುಪಲೆ ಅವಡು ನಮ್ಮ ನಂಬಿನ ದೇವದೇವರು ನೆಕ್ ಬೆರಿಸಾಯ ಅದು ಒಂದಾಡು ಬಂದು ಏನೊಂದಿಲ್ಲ ಮಾತಾಡಲ್ಲ ಏನು ಇಡೀ ಲೆಪ್ಪದು ಏನ್ ಮನದಿಗೆ ಮಲ್ತಿನ ಮಾತಾಡಲ್ಲ ಸೊನ್ನೆ ಅಂದಿಲ್ಲ. ಅಂಜನೆ ಬಹುಜನರ ಅಪೇಕ್ಷೆಯ ಮೇರೆಗೆ ಕಾಂತಾರ ಚಲನಚಿತ್ರದ ಸೊಪ್ಪು ಬಗ್ಗೆ ಒಂದು ಡೈಲಾಗ್ ಸೊಪ್ಪುಣಿನ ಹೇಳುದಿಲ್ಲ. ಬ್ಯೂಟಿಫುಲ್ ಬ್ಯೂಟಿಫುಲ್ ಯಾ. ಜಯಗಳಿಸಿದವರು ವೇದಿಕೆ ಮೇಲೆ ಬರಬೇಕು. ಹಗ್ಗ ಜಗ್ಗಾಟದ ತಂಡಗಳು ಹುಚ್ಚುಮೀನು ರವಾನೆ ಮಾಡ್ತಾ ಇದ್ದಾರೆ. ನಿಗಲಿಗಳ ಅಂಗಡಿಯ ಪಕ್ಕದ ಈ ದಮ್ಮದೇವಲ್ಲ ಅಂಗಡಿ ಮುಚ್ಚಿದು போன ನಿಗಲ ಅಲ್ಪಿತ ಕಡೆಯನ್ನು ಪತ್ತೊಂದು ಸೀದ ನಿಗಲ ಊರಿಗೆ போರೆ ಈಗ ಓಲು ಪಾಟ ಜಾತಿಯಿಂದ ಅಲ್ಲೇ ಬರೋದು ಮೂಲೆ ಮೇರಿದ್ದ ಕಜೋ ಜಾಸ್ತಿ ಬರಬಹುದು ಅಲ್ಲ ಪ್ಲೀಸ್ ತಿರುಗಿ
ಒಂಜೊಕ್ಕಳ ಬುಕ್ಕ ಬಿಡ್ಲೆ ಅಲ್ಪ ಶಿವಣ್ಣ ಪೋಲೆ ಆಂಟಿ ಫಸ್ಟ್ ಬಿಡುದು ಈ ರಾಡಿ ಎತ್ತನೆ ಗೌತು ಅವಳು ಹುಂಜಿ ರೌಂಡ್ ಅವಳು ಈ ರಾಡಿ ಪೋಲೆ ಈ ರಾಡಿ ಪೋಡ ಸರಿಯಾ ಸತ್ಯ ಎಸ್ಆರ್ಕೆ ನಾಸಿಕ್ ಬ್ಯಾಂಡ್ ಅತಿ ಪ್ರಚಲಿತమైన ಸಂಸ್ಥೆ ಆಂಡ ಎಂಕಲ ಮೈನ್ ಗೊಬ್ಬು ಹೋಗಂಡ ಹಗ್ಗ ಜಗ್ಗಾಟ ಅಟ್ಟಿ ಮಡಕಿದ ಸಮಯ ಗೊತ್ತಿರೋ ಅವಕಾಶ ಉಳ್ಳ ಬಟ್ ದೆಟ್ಟು ಚೂರು ಮಧ್ಯಡು ಕಷ್ಟ ಆಂಡ್ ಆಂಡ್ ಸುಬ್ರಹ್ಮಣ್ಯ ಇತ್ತಾಗಲ ಅಲ್ಪಡಿ ಇಪ್ಪಡೆ ನಮ್ಮ ಹೈಸ್ಕೂಲ್ ಮಾಸ್ಟರ್ ಬರ್ಕೊಂಡು ನಮ್ಮ ಪ್ಲೀಸ್ ಪ್ಲೀಸ್ ಜಯಪ್ಪ ಸರ್ ಆಯ್ತು ಜಯಂತ ಗಡಿಕಲ್ಲು ಓಲರಿ ಜಯಂತ ಗಡಿಕಲ್ಲು ಜಯಂತನ್ನ ಜಯಂತನ್ನೇ ಅಥವಾ ಇಲ್ಲೊಂದಾಗ್ಲಿ ಓಲರಿ ಜಯಂತ ಗಡಿಕಲ್ಲು ಕಬಡ್ಡಿ ಬಿಟ್ಟು ನೋಡಿ ನನಗೆ ಇಷ್ಟೇ ನೋಡಿ ನಿಧಿ ಇರುವಂತದ್ದು ನಾವು ನಿಂತಿರುವಂತದ್ದು ಈ ಕಡೆ ನಾವೇ ನಿಂತಿರೋದು ಈ ಕಡೆ ಯಾರು ಬಣ್ಣ ಇಡೀ ಕಂದ ಮುಲ್ಪತ್ತಾಡಿಗೆ ಬಲ್ಲು ಬಟ್ಟಣ ಬೆಲೆ ತಿಂಚಿ ಎಲ್ಲಿಯಾದ್ರೂ ಹುಡುಕಿ ನಿಧಿ ಶಿವರಾಮ ಮಹೋತ್ಸವಕ್ಕೆ ಇವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು. ಶ್ರೀಯುತ ಆನಂದಗೌಡ ಮಧುರ ಕಮ್ಯುನಿಕೇಶನ್ ಗಣೇಶೋತ್ಸವ ಸಮಿತಿ ನೆಲ್ಯಾಡಿ ಕೌಮಾಡಿ ದ್ವಿತೀಯ ಬಹುಮಾನ ಕ್ಯಾಶ್ ರೂಪಾಯಿ 2,000 ಕೊಡುಗೆ ಶ್ರೀ ಸೀತಾರಾಮಗೌಡ ಕಾಲಮನೆ ಕೋಶಾಧಿಕಾರಿ ಶ್ರೀ ಶಾಸ್ತಾರೇಶ್ವರ ದೇವಸ್ಥಾನ ಟ್ರೋಫಿಯ ಕೊಡುಗೆ ಶಿವಾಜಿ ಗೋಪಾಲ್ ಬಾಯ್ಸ್ ಕೊಟ್ಟಡ ಪುರುಷರ ಓಪನ್ ಮಾದರಿಯ ವಾಲಿಬಾಲ್ ಪಂದ್ಯಾಟ ಪ್ರಥಮ ಕ್ಯಾಶ್ 3,000 ಕೊಡುಗೆ ಅಶ್ವತ್ಥ ಗೆಳೆಯರ ಮನಗರಿಷ್ಠ ಸಮಾಜ ಟ್ರೋಫಿ ಶ್ರೀ ವಿಶ್ವನಾಥ ನಿಸರ್ಗ ಸ್ಟುಡಿಯೋ ನೆಲ್ಯಾಡಿ ದ್ವಿತೀಯ ರೂಪಾಯಿ 2,000 ಕೊಡುಗೆ ಶ್ರೀ ಸತೀಶ್ ಚಂದ್ರಗೌಡ ತ್ರಿಜಾಲು ಅಧ್ಯಕ್ಷರು ರಾಜೇಂದ್ರ ದೈವಗಿರಿ ಬಂಡೆಸಾಲಿ ಟ್ರೋಫಿ ಶ್ರೀ ನಿತೀಶ್ ಉಳಿತಡಿ ಕೆತ್ತರಗದ್ದೆ ಹಗ್ಗ ಜಗ್ಗಾಟ ಮಹಿಳೆಯರದು ಪ್ರಥಮ ಕ್ಯಾಶ್ ರೂಪಾಯಿ ಪೂರಪುರಿ ಶ್ರೀಯುತ ಪ್ರವೀಣ್ ಹೊಸಕ್ಲ ಕೋಲರನ್ನ ಪ್ರವೀಣ್ ಹೊಸಕ್ಲು ಶಿವರಾಮ ಹೊಸಕ್ಲು ಶ್ರೀಯುತ ರವಿ ಪ್ರಸಾದ್ ಶೆಟ್ಟಿ ರಾಮನಗರ ಈ ಒಂದು ಕ್ರೀಡಾಕೂಟ ಇನ್ನೊಂದು ಪುರ್ಲ ಉರ್ನಾಡ ಪೊಲೀಸ್ ಇಲಾಖೆಯ ಪರ್ಮಿಷನ್ ಗೆ ಒಂದು ಕಾರಣಭೂತ ಏನಂತಿದೆ ಅಭಿನಂದಿಸಿದ್ದಾರೆ ಅಧ್ಯಕ್ಷರು ಅಡಿಲ್ಲ ಅವರಿಗೆ ಶಾಲು ಮತ್ತು ಸ್ಮರಣಿಕೆ ಕೊಡಬೇಕು ದಯವಿಟ್ಟು ಅನಿಲಣ್ಣ ಅಲ್ಲಿ ಅವರಿಗೆ ಸ್ಮರಣಿಕೆ ಕೊಡಬೇಕು ನಿಧಿ ಸಿಕ್ಕಿದೆ ಅವರಿಗೆ ಸ್ಮರಣಿಕೆಯನ್ನು ಕೊಡ್ಲಿಕ್ಕೆ ಇದ್ದೇವೆ ಹಾಗೆ ಕೊಡಬೇಕು ಬಾಲಕೃಷ್ಣ ಶಿವಶಕ್ತಿ ಸರ್ವಿಸ್ ನೆಲ್ಯಾಡಿ ಸತೀಶ್ ಶ್ರೀಗವಣಿಗೆ ನೆಲ್ಯಾಡಿ ಕಾಂತಪ್ಪ ಗೌಡ ಪೂವಜ ಬಾಲಕೃಷ್ಣ ಗೌಡ ಮಕ್ಕಿಗದ್ದೆ ಹೋಲಾರೆ ಬಾಲಕೃಷ್ಣ ಗೌಡ ಮಕ್ಕಿಗದ್ದೆ ಅಥವಾ ಅವರ ಮನೆಯವರು ಬನ್ನಿ ಬನ್ನಿ ಬೇಗ ಬನ್ನಿ ಅಕ್ಕ ಮುಖ ಭತ್ತಕ್ಕೆ ಎಂದಿಗೆ ಬಾಲಕೃಷ್ಣ ಗೌಡ ಮಕ್ಕಿಗದ್ದೆ ಅಥವಾ ಅವರ ಮನೆಯವರು ಕಾಂತಪ್ಪ ಗೌಡ ಪೂವಜ ಮೋಹನ್ ಶಿಶಿಲ
ಬಾಲಕೃಷ್ಣಗೌಡ ಹಾರ್ಪಳ ಅಧ್ಯಕ್ಷರು SKDRDP ಕೇಂದ್ರ ಒಕ್ಕೂಟ ಪುತ್ತೂರು ಕಡಬ ತಾಲೂಕು ಬಾಳಣ್ಣ ಮತ್ತು ಅವರು ಮನೆಯವರು ಬಾಲಕೃಷ್ಣ ಹಾರ್ಪಳ. ಬಾಲಕೃಷ್ಣ ಬರ್ರಿ, ಬಾಲಕೃಷ್ಣನ ಬರ್ತಾ ಇದ್ದಾರೆ, ಅವರಿಗೆ ಸ್ಮರಣಿಕೆ ಮಾಸ್ಟರ್ ಮಕ್ಕಿಗದ್ದೆ ಬಾಲಣ್ಣ. ಸಾರ್ವಜನಿಕ ಎಲ್ಲ ಬಂಧುಗಳಿಗೆ ಮುಕ್ತವಾಗಿ ಇರಿಸಿದಂತಹ ಸ್ಪರ್ಧೆ ಮುಳಿಯಾನಿಧಿ ಶೋಧನಾ ಸ್ಪರ್ಧೆ. ಮುಳಿಯಾನಿಧಿಯನ್ನು ಶೋಧನೆ ಮಾಡಿ ವಿಜಯಿಯಾದವರು ಅನ್ವಿತಾ ಅತ್ರಿಜಾಲು. ಅಭಿನಂದನೆಗಳು ಅನ್ವಿತಾ ಅತ್ರಿಜಾಲು. ಈ ಬಹುಮಾನವನ್ನು ನಮ್ಮ ಶಾಸ್ತ್ರದ ಅಧ್ಯಕ್ಷರಾದಂತಹ ಅನಿಲ್ ರೈ ವಕೀಲ ಹೊರ ಮತ್ತು ಸ್ಮರಣಿಕೆ ಚರಣ್ ಪೂವಜೆ, ರಾಜೇಶ್ ಟಿಂಡ, ಹರೀಶ ಪಡಿಪಣ್ಣ, ನವೀನ್ ದಡ್ಡು, ಪ್ರಶಾಂತ್ ಅಮ್ಮ ಜನೋತ್ಸವ ಆಗಿದೆ. ಗಜಗರದ ಸ್ಕೇಲ್ ಪ್ರಾರಂಭ ಬರ್ತದೆ 10 ಗಂಟೆಗೆ ಆಗ್ತದೆ. ಮುಂದಕ್ಕೆ ಮುತ್ತಪ್ಪ ಗೌಡ ಪಡಿಪಣ್ಣ ದಯವಿಟ್ಟು ವೇದಿಕೆಗೆ ಬರಬೇಕು. ಡಾಕಯ್ಯ ದಯವಿಟ್ಟು ವೇದಿಕೆಗೆ ಬನ್ನಿ. ಡಾಕಯ್ಯ ಅನಿಲಣ್ಣ ಶಿವಾಜಿ ಗ್ರೂಪ್ ಆಫ್ ಬಾಯ್ಸ್ ಒಂದು ನಮಗೆ ಬಹುಮಾನದ ಪ್ರಾಯೋಜಕರು. ಒಟ್ಟಿಗೆ ಸ್ಮರಣಿಗೆ ಅಮ್ಮ ಗಿರೀಶ್ ಅಮ್ಮ ಹೋಟೆಲ್ ನೆಲ್ಯಾಡಿ ದಯವಿಟ್ಟು ವೇದಿಕೆಗೆ ಬನ್ನಿ. ಅವರನ್ನು ಸ್ಮರಣಿಕೆ ಕೊಟ್ಟು ಗೌರವಿಸಿ. ಗಿರೀಶ್ ಅಮ್ಮ ಹೋಟೆಲ್ ನೆಲ್ಯಾಡಿ. ಕೈಗಾರಿಕೆ ಒಂದಿ ಶಾಸ್ತ್ರ ಒಂದಿ ಮುಂದುವರಿಸ್ತಾ ಇದ್ದೇನೆ. ಶ್ರೀಯುತ ವಿಶ್ವನಾಥ್ ಉಪನ್ಯಾಸಕರು ಸಂತ ಜಾರ್ಜ್ ಪದವಿ ಪೂರ್ವ ಶಾಲೆ ನೆಲ್ಯಾಡಿ ಹಾಗೂ ಪ್ರಶಾಂತ್ IAS ಸ್ವಾಗತಿಸಿದ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಂತೇಳಿ ಅಣ್ಣ ವಿನಂತಿಸ್ತಾ ಇದೆ. ಗೇಮ್ ಆಂಡ ಸ್ವಲ್ಪ ಮುಗಿದ ಫೈನಲ್ ಆಂಡ ಆ ಫಸ್ಟ್ ಸೆಕೆಂಡ್ ಅನ್ನ ಈಗ ಬಹುಮಾನವನ್ನ ನಮ್ಮ ವಿಶ್ವನಾಥ್ ಸರ್ ಅವರ ಕೈಯಿಂದ ಮತ್ತು ಪ್ರಶಾಂತ್ ಅವರ ಕೈಯಿಂದ ಕೂಡ ಮಾಡಿದ್ದಾರೆ. 12 ಕೋಚ್ಗೆ ಅವಕಾಶಗಳಿದೆ. ಪ್ರಥಮ ಪಂದ್ಯಾಕೂಟ ಪ್ರಾರಂಭಗೊಳ್ಳೋದಕ್ಕೆ ಕ್ಷಣಗಣನೆ ಈಗ ಶುರುವಾಗ್ತಾ ಇದೆ. ಈ ತೀರ್ಪುಗಾರರ ಎಡಭಾಗದಲ್ಲಿ ಬಲ್ಲಿಯ ತೀರ್ಪುಗಾರರ ಬಲಭಾಗದಲ್ಲಿ ಕಂಡು ಬರ್ತಾ ಇದೆ ಜೈ ಶ್ರೀರಾಮ್ ಕಟ್ಟಡ ಕೃಷ್ಣನಗರ. ಇದರ ಬಳಿಕ ಮುಂದಿನ ಪಂದ್ಯಾಕೂಟ ಶ್ರೀ ಗುರು ಫ್ರೆಂಡ್ಸ್ ಮರ್ದಾಳ, ಶ್ರೀ ಗುರು ಫ್ರೆಂಡ್ಸ್ ಮರ್ದಾಳ ಹಾಗೂ ಶ್ರೀ ಕೃಷ್ಣ ಕುಂತೂರು. ಪ್ರಥಮ ಪಂದ್ಯಾಕೂಟದ ಕ್ಷಣಗಳ ಆರಂಭ ಆರಂಭವಾಗಿ
ಈ ದಿನದ ಅತ್ಯಂತ ರೋಚಕ ಆರಂಭದಲ್ಲಿ ಹಗ್ಗದ ಆಗಮನವಾಗಿದೆ. ಸುಮಾರು 2 ಇಂಚು 1 ಫೀಟಿನ ಕಟ್ಟಡ ಈ ಸ್ಥಳದ ಇಲ್ಲಿ ಸಂಪೂರ್ಣವಾಗಿರುವಂತಹ ಸಾಧಿಸಿಕೊಳ್ತಾ ಇದ್ದಾರೆ. ಮಹಿಳಾ ವಿಭಾಗದಲ್ಲೂ ಕೂಡ ಸ್ವಲ್ಪದ ಆಟಗಾರಿಕೆಯ ಅದ್ಭುತ ಒಂದು ಸ್ವಲ್ಪಗಾರಿಕೆಯಲ್ಲಿ ಗಮನವನ್ನು ಸೆಳೆತಾ ಇದೆ ಕೊಕ್ಕಡದ ಕಡೆಯಲ್ಲಿ. ಸಂಪೂರ್ಣ ಹಿಡಿದ ಮೊದಲ ಸುತ್ತಿನ ಮೇಲುಗೈಯಲ್ಲಿ ಮೊದಲ ನಿಮಿಷ ಕೊನೆಯ ನಿಮಿಷ ಈ ಸಂದರ್ಭದಲ್ಲಿ ಕೊಪ್ಪಳದ ಮುನ್ನಡೆ ಜೈ ಶ್ರೀರಾಮ್ ಕೊಪ್ಪಳ ಮುಂದಾಳುವಲ್ಲಿ ಜಗ್ಗಾಟದ ಕ್ಷೇತ್ರದಲ್ಲಿ ಇನ್ನು ಕೂಡ ಬಸವಳಿಯದೆ ಉಳಿದಿರುವಂತಹ ಒಂದು ನಿಮಿಷ ಅಂತಿಮ 30 ಸೆಕೆಂಡ್ಗಳ ಆಟ ಬಾಕಿ. ಕೊನೆಯ 2-3 ಇಂಚುಗಳ ಅವಶ್ಯಕತೆಯಲ್ಲಿ ಸಾಕಷ್ಟು ಮಹಿಳಾ ವಿಭಾಗಕ್ಕೆ ಹಗ್ಗ ಜಗ್ಗಾಟದ ಅಭಿಮಾನಿಗಳನ್ನ ಹೊಂದಿರುವಂತ ಕೊಕ್ಕಡ 10, 9, 8, 7, 6, 5, 4, 3, 2, 1. ಜೈ ಶ್ರೀರಾಮ್ ಕೊಕ್ಕಡಗೆ ತಂದ ಪ್ರಥಮ ಸುತ್ತಿನ ವಿಜಯಿಯಾಗಿದೆ. ಗಣಪಯ್ಯಗೌಡ ಸಮಯ ರೈತರ ಚುನಾವಣೆಗೆ ತಾವು ಗಳಿದ್ದೇವೆ ಕೊಡುವ ಸಭೆ ತಾವು ಗಳಿದ್ದೇವೆ. ಅಲ್ಲೇ ಸ್ವಲ್ಪ ಆಗಬೇಡಿ. ಸೂಚನೆಗಳು ಆರಂಭವಾಗಿದೆ. ಇಲ್ಲಿ ಇದು ಸಾಧಾರಣ ಮಾಂಸದ ಮಾತದ ಬಲ್ಯ ಆದ ಬಲ್ಯ ಬಲ್ಲಂತೆ ಆದ್ರೂ ಕೂಡ ಸ್ಥಗಿತಗೊಂಡಿಲ್ಲ. ಇನ್ನು ಕೂಡ ಯಾವ ಕಡೆಗೆ ಹಗ್ಗ ಚಲಿಸಬಹುದೆನ್ನುವಂತ ಯೋಚನೆಗಳಿಲ್ಲ. ಹಗ್ಗದ ಸಂಪೂರ್ಣವಾಗಿರುವಂತಹ ಎದುರಾಳಿಯ ಪ್ರಖರತೆಗೆ ಅದೇ ರೀತಿಯ ಅದ್ಭುತವಾದ ಸಂದರ್ಭದ ಕೊಕ್ಕಡ ಬಂದರಲ್ಲಿ ಫಸ್ಟ್ ಮ್ಯಾಚ್ ಬಲ್ಲದ ಮಾತ್ರ ಈ ದಿನ ಸಾವಿರಾರು ಜನ ಸೇರಿದಂಚಿನ ಮನಸ್ಸಿನ ಗೆಲ್ಲದಂಚಿನ ಪಲ್ಯ ಜಪ್ಪುನ ಇಂಪಾರ್ಟೆಂಟ್ ಬಲ್ಲದ ಪಕ್ಕದ ಇಂಪಾರ್ಟೆಂಟ್ ಸಮೂಹದ ಮಂಥನದ ರೀತಿಯಲ್ಲಿ ಹಗ್ಗ ಜಗ್ಗಾಟಕ್ಕೆ ಅದರದಾಗಿರುವಂತಹ ಇತಿಹಾಸಗಳಿದೆ. ಅದನ್ನು ಗಮನಿಸಿಕೊಳ್ಳಬೇಕು. ಕುಂತರು ಬಲ
ಮರದಾಳಿಗೆ ಬಲ್ಬಿಟ್ಟು ಟ್ರೈ ಮಾಡಿದೆ ಈಗ ಮರದಾಳ ಸೂಚನೆ ಬಂದಿದೆ. ಆರಂಭ ಪ್ರಥಮವಾಗಿ ಮರದಾಳದ ಆಟ ಆರಂಭವಾಗಿದೆ. ನಿಟ್ಟು ಯೋಚನೆ ಮಾಡಿ ಆಲೋಚನೆ ಮಾಡುವುದಕ್ಕಿಂತ ಮುಂಚಿತವಾಗಿ ಕೇವಲ 15 ಸೆಕೆಂಡ್ಗಳಲ್ಲಿ ಆಟದ ಮುಕ್ತಾಯ. Even chance to go to the chance to ಸರಿ ಸುಮಾರು ತನ್ನ ಎಡತೆಗಳನ್ನು ಎದುರಾಳಿಗೆ ಒಂದು ಚೂರು ಕೂಡ ಅವಕಾಶವನ್ನು ನೀಡಿದ ತನ್ನ ಕೆಲಸವನ್ನು ಪ್ರಾರಂಭ ಮಾಡಿ ಮುಕ್ತಾಯ ಬೆಳೆಸುವ ಹಂತಕ್ಕೆ ಸುಮಾರು ಅರ್ಧ ಫಲಿತಾಂಶವನ್ನು ಗೆಲುವಿನ ಸೈನಿಕರಲ್ಲಿ ಭದ್ರಪೂರ್ತಿಯಾಗಿ ತನ್ನ ಜೊತೆಗೆ ಸೇರಿಕೊಂಡಿರುವ ಮರದಾಳ ದ್ವಿತೀಯ ಪಂದ್ಯಾಟದ ವಿಜಯಿಯಾಗಿದೆ. ಈಗ ಮಸ್ತ್ ಬಿಡಾವತ್ತಾರೆ ಇಲ್ಲಿ ಸುಮಾರು ಬಿಡೋಲ್ಲ ನೀವು ಬಿಡೋದಕ್ಕೆ ಜಪ್ಪ ಓಕೆ ಓಕೆ ಆಗಿಲ್ಲಲ್ಲ ನೀವು ರೆಡಿ ಆಗುತ್ತೆ. ಹಗ್ಗ ಬಿಡಿ, ಹಗ್ಗ ಚೂರು ಬಿಡ್ಲೆ, ಕೊಕ್ಕರೆ ಚೂರು ಬಿಡ್ಲೆ, ಅಕ್ಕ ಚೂರು ಬಿಡ್ಲೆ, ಬಿಡ್ಲೆ ಬಿಡ್ಲೆ ಚೂರು ಬಿಡ್ಲೆ. ಓಕೆ ಆಗಿಲ್ವಾ? ಓಕೆ ಓಕೆ ಹಾಗೆ ವಿಸಲ್ ಮಾಡ್ತಿದ್ದ ವಿಸಲ್ ಮಾಡ್ತಿದ್ದ ಆರಂಭವಾಗಿದೆ ಮತ್ತೊಂದು ಬಾರಿ 1-0 ಆರಂಭ ಇನ್ನು ಕೂಡ ಒಳಗೆ ಮುಂದುವರೆಯುವ ಇನ್ನು ಕೂಡ ಬಲಿಷ್ಠತೆಯನ್ನು ಉಳಿಸಿಕೊಳ್ಳುವ ಗಾಡಿ ಹಗ್ಗ ಬಿಡುವುದರಲ್ಲಿ ಸ್ಥಗಿತವಾಗಿದೆ. ಒಂದು ಅರ್ಧ ಇಂಚಿನ ಹಗ್ಗ ಕೊಕ್ಕಡ ಒಬ್ಬರ ಸಂಪೂರ್ಣವಾಗಿದೆ. ಸಮಬಲ ಮಹಿಳಾ ವಿಭಾಗದಲ್ಲಿ ಸಮಬಲಗೊಂಡು ಕೇವಲ ಒಬ್ಬ ಕೋಚ್ ಮಾತ್ರ ಇರಬೇಕು. ಪದೇ ಪದೇ ಸೂಚನೆಯನ್ನು ಕೊಡೋದಕ್ಕೆ ಅವಕಾಶವನ್ನು ಮಾಡಿಕೊಡಬೇಡಿ ನಮ್ಮೆಲ್ಲ ಬಂಧು ಮಿತ್ರರುಗಳು.
ಸೊ ಈ ವೇದಿಕೆಯ ತೀರ್ಪುಗಾರರ ಎಡಭಾಗದಲ್ಲಿ ಕೌಕ್ರಾಡಿ ಇದ್ರೆ, ಕೊಪ್ಪಳ ಈ ತಂಡ ತೀರ್ಪುಗಾರರ ಬಲಭಾಗದಲ್ಲಿ ಕಂಡು ಬರ್ತಾ ಇದೆ. ಈ ಒಂದು ಸಮಬಲಗೊಂಡಿದೆ. ಒಂದು ಸಮಬಲದ ಬಳಿಕ ಮೂರು ಸುತ್ತಿನಲ್ಲಿ 2-1 ವಿಜಯಿ. ಈ ದಿನದಲ್ಲಿ ಮತ್ತೊಂದು ಗೆಲುವನ್ನು ಕೊಕ್ಕಡ ತಂಡ ಸಂಪಾದಿಸಿದೆ. ಇದೊಂದು ಕಡೆಯಲ್ಲಿ ರೋಚಕ ಕಬಡ್ಡಿ ಪಂದ್ಯ ಆಗ್ತದೆ. ಕೆಸರಗದ್ದೆಯ ಒಳಭಾಗದಲ್ಲಿ ಅತ್ಯಂತ ಅದ್ಭುತವಾಗಿ ಬಹಳ ಕಠಿಣವಾಗಿರುವಂತಹ ಪಂದ್ಯಗಳಲ್ಲಿ ಯುವ ತಂಡ ಸೆಣಸಾಡ್ತಾ ಇದೆ. ರಾಮನಗರ ವರ್ಸಸ್ ಕೊಟ್ಟಡ ಮಿಡಲ್ ಲೈನ್ ಮತದ ಚಾಲನೆ ಇನ್ನೂ ಕೂಡ ಪ್ರಾರಂಭವಾಗ್ತಾ ಇಲ್ಲ. ಮಧ್ಯಂತರದಲ್ಲಿ ಇನ್ನು ಕೂಡ ಸ್ಥಗಿತದಲ್ಲಿ ಮನಸ್ಸನ್ನು ಮಾಡಿಲ್ಲ. ಸಾಕ್ಷ್ಯಶಕ್ತಿ ನೀಡಿದ ಪ್ರದರ್ಶನದಲ್ಲಿ ಆಟಗಾರ್ತಿಯರು ನೀಡ್ತಾ ಇದ್ದಾರೆ. ಇದು ಕೂಡ ಶಕ್ತಿಯನ್ನು ನಂಬಿಕೊಂಡಿದ್ದಾರೆ ರಾಮನಗರ. After this match, please get ready for the Shubro, Friends Maranala, Jai Shri Ram Kakkada. ಮುಂದಿನ ಪಂದ್ಯಗಳಿಗೆ ರೆಡಿಯಾಗಿರಿ. ಎರಡನೆಯ ಸೆಮಿಫೈನಲ್ ಕಾಯ್ದೆ ಸ್ಟ್ರಿಕ್ಟ್ ಆಗಿ ಹೇಳ್ತಾ ಇರೋದು, ಕೇವಲ ಒಬ್ಬ ಕೋಚ್ ಅನ್ನು ಬಿಟ್ಟು ಉಳಿದವರು ತಂಡದ ಪೊಲಿಟ್ಗಳು. ಕೇವಲ ಒಬ್ಬ. ಇಲ್ಲಿ ನೋಡಿ, ನಮ್ಮ ಕೊಕ್ಕಡದಲ್ಲಿ ಯಾವ ರೀತಿ ಒಬ್ಬ ಕೋಚ್ ಅನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ, ರಾಮನಗರದಲ್ಲೂ ಕೂಡ ಒಬ್ಬ ಕೋಚ್ ಅನ್ನು ಮೇಂಟೈನ್ ಮಾಡಿ ಇದು ಮನೆಗೆ ಸುತ್ತಾಗಿರಬಹುದು ಅಥವಾ ಜನ ಕಾರಣ ಮಾತ್ರ. ರಾಮನಗರದ ಬಲ್ಬಿಡ್ಲ ಅಂತ ಹೇಳಿದ್ರೆ ಒಳ್ಳೆ ಕಾಲದಲ್ಲಿ ಕಂಡು ತೊಲೆ ಕೈ ಮಾಡಲಜ್ಜಿ ಕಾರ್ ಮಾತಾಡ್ತಾರೆ.
ಕೊಕ್ಕಡ ರಾಮನಗರ ಅಂಚಬಾಳೆ ಹಲೋ ಆತ್ಮವಿಶ್ವಾಸವನ್ನ ತೋರಿಸಿ ಗೆದ್ದುಕೊಂಡಿದ. ಅದೇ ರೀತಿ ಕೊಕ್ಕಡ ಇಲ್ಲಿ ಮಾತ್ರ ಸೋತಿದೆ, ಆದ್ರೆ ತಮ್ಮ ಬಲಿಷ್ಠತೆಯನ್ನ ಇವತ್ತು ಒಂದು ಸಣ್ಣ ಹಂತದಲ್ಲಿ ಬಿಟ್ಟುಕೊಟ್ಟಿರಬಹುದು. ಆದ್ರೆ ಬಲಿಷ್ಠತೆಯಲ್ಲಿ ಯಾವತ್ತು ಮೇಲುಗೈಯಲ್ಲಿ ಬಂದ ಕೊಕ್ಕಡ ಚಿತ್ರದಲ್ಲಿ ಬಲವನ್ನು ಸಲ್ಲಿಸುವುದಾದ್ರೆ ಈ ಶ್ರೀ ಗುರು ಫ್ರೆಂಡ್ಸ್ ಮರ್ಗಾಳ ಜೈ ಶ್ರೀರಾಮ್ ಕೊಕ್ಕಡ ಈ ದಿನದಲ್ಲಿ ಫೈನಲ್ ನಲ್ಲಿ ಕಾಣಬೇಕಾಗಿರುವಂತಹ ಎರಡು ತಂಡಗಳು ದ್ವಿತೀಯ ಸೆಮಿಫೈನಲ್ ಕಾಣ್ತಾ ಇದೆ. ನೋಡಿ ಅಕ್ಕನಲ್ಲಿ ಬಲ್ಲ ಪಕ್ಕದ ಮುಖ ಬಿಡೋಚಿ ವಾಪಸ್ ಓಕೆ ನಿಮಗೆ ಸೆಟ್ ಮರ್ದಾಳ ಓಕೆ ಓಕೆ ಅದ್ಭುತವಾದ ಪ್ರದರ್ಶನ ಪ್ರತಿ ಹಂತದಲ್ಲೂ ಕೂಡ ಮನವನ್ನು ತೋರಿಸಿರತಕ್ಕಂತಹ ಅತ್ಯಂತ ರೋಚಕತೆಯ ಇದು ಕೂಡ ಮರ್ದಾಳದ ಪೊಸಿಷನ್ ಅದೇ ರೀತಿ ಇದೆ. ಯಾವ ಸಂದರ್ಭದಲ್ಲೂ ಮರಳಿ ಎಳೆಯಬಹುದಾದಂತಹ ತಾಕತ್ತಿದೆ ಮರ್ದಾಳ. ಇದು ಸುಮಾರು ಎಲ್ಲವೊಂದು ಗೆಲುವಿನ ಮೂಲಕ ಕೊಕ್ಕಡ ತಂಡದ ಮೊದಲ ಸುತ್ತಿನ ಅರ್ಧ ಫಲಿತಾಂಶವನ್ನು ತನ್ನ ಕತೆಗೆ ಹಾಕಿಕೊಂಡಿದ. ಸುಮಾರು 1 ನಿಮಿಷದ ಆಟ ಮುಕ್ತಾಯವಾಗಿದೆ. ಹಗ್ಗದ ಏಲಕದಲ್ಲಿ ಇನ್ನೂ ಕೂಡ ಫಲಿತಾಂಶವನ್ನು ಪಡೆಯುವಂತಹ ಸೂಚನೆಯನ್ನು ಕೊಡ್ತಾ ಇದೆ. ಇನ್ನು ಕೂಡ ಮಿಸ್ ಮಾಡ್ಕೊಳ್ತಾ ಇಲ್ಲ ಮರ್ದಾಳ. ಇದು ನಿಮ್ಮ ಟೀಮಲ್ಲಿರುವಂತಹ ಶಕ್ತಿಯನ್ನು ತೋರಿಸಿಕೊಡ್ತಾ ಇದೆ. ಸುಮಾರು 1.5 ನಿಮಿಷಗಳ ಆಟ ಮುಕ್ತಾಯ. 1.30 down the final 30 seconds remaining. ಕೊಕ್ಕಡ ಮುನ್ನಡೆಯಲು ಒಂದು ಫೀಟಿನಷ್ಟೇ ಹತ್ತದ ಅವಶ್ಯಕತೆ ಇದೆ. ಅಂತಿಮವಾಗಿರುವಂತಹ ಆಶೆಗಳಲ್ಲಿ 10, 9, 8, 7, 6, 5, 4, 3, 2, 1 ತಂಡದ ವಿಜಯದ ಪತಾಕೆ ಮೊದಲ ಸುತ್ತಿನಲ್ಲಿ ಮಾತ್ರ 1-0 ಮುನ್ನಡೆ. ಅಂಗಣದ ಬದಲಾವಣೆಯನ್ನು ಮಾಡಿಕೊಳ್ಳಿ ಎರಡು ತಂಡಗಳು ಕೂಡ 3 ಹಾಗೂ 4ನೇ ಬಹುಮಾನಕ್ಕಾಗಿ ಪಂದ್ಯಾಟಗಳು ಇಲ್ಲ. ಪ್ರೈಸ್ ಒಂದು ಆನ್ ಸ್ಪರ್ಧೆ ಮುಳುಚಿ 4ನೇ ಬಹುಮಾನಕ್ಕೆ ಬರೋದು ಸ್ಪರ್ಧೆ ಇಚ್ಚಿ ಆಂಡ ಬಹುಮಾನ ಒಂದು ಕೋಚ್. ಸುಮತೆ ಅಂಗಣದ ಬದಲಾವಣೆಗಳು ಕಾಯಿದೆ. ತಂಡ ಫೈನಲ್ಗೆ ರಾಮನಗರ
ಮತ್ತೊಂದು ಕಡೆಯಲ್ಲಿ ಮೊದಲ ಹೆಜ್ಜೆಯನ್ನ ಇಟ್ಟಾಗಿನ ಫೈನಲ್ಗೆ 7 ಕೊಕ್ಕಡ ಬಿ. ಈ ಕೊಕ್ಕಡ ಬಿ ಮತ್ತು ಕೊಕ್ಕಡ ಎ ತಂಡಗಳು ಭಾಗವಹಿಸಿತ್ತು. ಸುಮಾರು 7 ತಂಡಗಳ ಆಗಮನದೊಂದಿಗೆ ಎ ತಂಡವೇ ಬಲಿಷ್ಠ ಅಂತ ಯೋಚನೆ ಮಾಡಿದ್ರು ಬರುವಾಗ, ಆದ್ರೆ ಫೈನಲ್ಗೆ ಏರೋದಕ್ಕೆ ಇನ್ನು ಕೇವಲ 1 ಹೆಜ್ಜೆಯನ್ನ ಬಾಕಿ ಉಳಿಸಿಕೊಂಡಿರುವಂತಹ ತಂಡ ಕೊಕ್ಕಡ ಬಿ. ಈ ಒಂದು ದಿನ ಕೊಕ್ಕಡ ಎ ಬಂದ್ರೆ ಮತ್ತೊಂದು ದಿನ ಕೊಕ್ಕಡ ಬಿ ಬರ್ತದೆ. 2 ತಂಡಗಳಲ್ಲೂ ಕೂಡ ಸಮಾನವಾಗಿರುವಂತ ಶಕ್ತಿಯುತವಾಗಿರುವಂತ ಯುವತಿಯರಿದ್ದಾರೆ. ಕುಶಾಲಗೌಡ ಭೂಮಾಚೆ ಆಗಮನವಾಗಿದೆ. ಸಮಸ್ತ ಬಂಧುಗಳ ಪರವಾಗಿ ಆದರದ ಸ್ವಾಗತ ನಿಮಗೆ. ಇದು ನನ್ನ ಹೆಸರಿಗೆ ಜತ್ಕೊಂಡ ಡಬಲ್ ಸ್ವಾಗತ. ಕಬಡ್ಡಿ ಫೈನಲ್ ಗೆಳೆಯರ ಬಳಗ ಕೃಷ್ಣನಗರ ಶ್ರೀರಾಮಾಂಜನೇಯ ಪಿಲಿಗೋಡು. ಮತ್ತೊಮ್ಮೆ ಸೂಚನೆ ಗೊತ್ತಾಗಿದೆ. ಯಾವ ಕಾರಣಕ್ಕೂ ಎದುರಾಳಿ ತಂಡಕ್ಕೆ ಸ್ಪಷ್ಟವಾಗಿರುವಂತಹ ಉತ್ತರವನ್ನು ಕಳಿಸಿಕೊಡ್ತಾ ಇದೆ. 1-1 ಸಮಬಲ. ಫೈನಲ್ಗೆ ಏರೋದಕ್ಕೆ ಇಷ್ಟು ಕಠಿಣತೆ ಇದೆ ಅನ್ನೋದನ್ನು ತೋರಿಸಿಕೊಟ್ಟಿರುವಂತಹ ಟೀಮ್ ಮರ್ದಾಳ. ಇಲ್ಲಿ ಕೊಕ್ಕಡನ್ನು ಬಲಿಸ್ತಾ ಅಲ್ಲ, ಇಲ್ಲಿ ಮರ್ದಾಳನ್ನು ಬಲಿಸ್ತಾ ಅಲ್ಲ. 2 ತಂಡಗಳು ಕೂಡ ವೀಕಲ್ ಸಮಾನವಾಗಿರುವಂತಹ ಶಕ್ತಿಯನ್ನ ಹೊಂದಿದೆ. ಕಬಡ್ಡಿ ಫೈನಲ್ ಚಾಕ್ಲೇಟ್ ಕೃಷ್ಣನಗರ ಬಲೆ ಕಬಡ್ಡಿ ಬಲೆ ಫೈನಲ್ ಮ್ಯಾಚ್ ಬಲೆ. ಟೀಮ್ ಕೊಕ್ಕಡ ಬಿ. ಕೊಕ್ಕಡ ಬಿ ನಾಣ್ಯ ಚಿಹ್ನೆಯನ್ನು ಗೆದ್ದಿದೆ. ಶ್ರೀರಾಮಾಂಜನೇಯ ಪಿಲಿಗೋಡು ರೆಡಿಯಾದ ಬಲೆ 10 ನಿಮಿಷದ ಟೈಮ್ ಉಂಟು. ಬಲೆ ಬೇಗ ಈ ನೆಲ್ಯಾಡಿ ಪರಿಸರದಲ್ಲಿ ಒಂದು ಹೊಸ ತಂಡವನ್ನು ಕಟ್ಟಿ 4-5 ಜನ ಯುವಕರು ನಮ್ಮ ತುಳುನಾಡನ್ನು ನಗಿಸುವಂತ ಕಾಯಕದಲ್ಲಿ ತೊಡಗಿಕೊಂಡಿದ್ದಾರೆ. ಅದರಲ್ಲಿ ನಾವು ಪ್ರಮುಖವಾಗಿರುವಂತಹ ನಿರ್ದೇಶನ, ನಟನೆ, ಇನ್ನಿತರ ವಿಚಾರಗಳಲ್ಲಿ ಗುರುತಿಸಿಕೊಂಡಿರುವಂತಹ ದೀಪಕ್ ನೆಲ್ಯಾಡಿ ಒಬ್ಬ ಯುವ ಟ್ಯಾಲೆಂಟ್. ಒಂದು ಜೋರಾದ ಚಪ್ಪಾಳೆಯನ್ನು ಕೊಡಬೇಕು. ನಮ್ಮ ಊರಿನ ಜವಾನಗಳು ಜೋರ ಚಪ್ಪಾಳೆ ಕೊಡಬೇಕು. ನಿಗಡ ಚಪ್ಪಾಳೆ ನಮ್ಮ ಊರುಗಳಿಗೆ ನಮ್ಮ ಎಷ್ಟು ಸಪೋರ್ಟ್ ಬರ್ತಾರ ಆತ ಬಿಟ್ಟುಕೊಳ್ಳ ಸಾಧ್ಯತೆ ಉಂಟು. ಕೈ ಮಾಡೋಚಿ ಕಂಡ ತುಲೆ ಕೈ ಮಾಡೋಚಿ ಹಾಗೆ ಅಲ್ವಾ? ಹಾಗೆ ಕೈ ಮಾಡಿ ಬಲ್ಲು ಹೋಯ್ತು ಕಂಡದಲ್ಲ. ಬಲ್ಬಿಡಿ ಚೂರು ಬಲ್ಬಿಡಿ ಪ್ಲೀಸ್. ಬಲ್ಬಿಡು ಕುಡಿಯಲ್ಲ ಬಲ್ ಬದಲೇ ಲಾಸ್ಟ್ ವರೆಗೆ ಬಲ್ಲೆ ಎತ್ತುತ್ತಿದ್ದೆ. ಈ ರಾತ್ ಕೂಡ ಬಲ್ಲ ಬಲ್ಲು ಸಿಕ್ಕಲ್ಲ. ಅಲ್ಲಿ ಬಲ್ಲೆ ಎತ್ತುತ್ತಿದ್ದೆ ನಾನು. ಈ ಬಲ್ಲ ಕಡೆ ಬರಬೇಕು. ಬಾರ
ಆರಂಭಿಕವಾಗಿ ಮರಗಾಲ ಇಲ್ಲಿ ಕೆಲವೊಂದು ಸಂದರ್ಭದಲ್ಲಿ ನಾವು ಗೆಲ್ಲುವಂತಹ ನಾಲ್ಕು ಇಂಪಾರ್ಟೆಂಟ್ ಅಲ್ಲ, ನಾವು ನಂಬಿರುವಂತಹದ್ದು ಒಂದೊಂದು ಅಂಗಣದ ಕೋಟೆಗಳನ್ನೆಲ್ಲ, ಒಂದೊಂದು ಕಡೆಯನ್ನೆಲ್ಲ, ನಮ್ಮ ಒಳಗಿರುವ ಶಕ್ತಿಯನ್ನು ನಂಬಬೇಕು ಅನ್ನೋದನ್ನು ತೋರಿಸಿರುತ್ತದೆ ಮರಗಾಳ. ಮುರಳಿ ದುಬೈಗೆ ಹೋದ್ರೆ ಬಟ್ಟೆ ಪುಲಿ ತಿಂದಿದೆ, ಇಡೀ ಪುಲಿನ ಮಾತ್ರ ಇಡೀ ನಮ್ಮ ದೇಶಕ್ಕೆ ಧ್ವಜ ಹಂಚಿನ ಒಂದು ವ್ಯಕ್ತಿ ರವಿಹಳ್ಳಿ. ಒಂದು 5 ನಿಮಿಷ ಕಷ್ಟ ಸುಖ ಪಾಠದಲ್ಲಿ ರವಿಯಣ್ಣೆ ಬಂಡವು ಬಹಳ ಸತ್ಯ ಹೇಳ್ತೀನಿ, ಅಷ್ಟು ಸುಲಭ. ಲಾಟ್ ಆಫ್ ಫ್ಯಾನ್ಸ್, ಮಸ್ತ್ ಫ್ಯಾನ್ಸ್ ರವಿಯಣ್ಣ ರೀಸೆಂಟ್ ಆದ ದುಬೈಗೆ ಹೋದಿತ್ತಾರೆ, ಇರಿಗೆಲ್ಲ ಹೋದು ಒಂದು 8 ಫುಡ್ ಕೊರುವೇರು ಬಂದು ನಮ್ಮ ಯೋಚನೆ ಮಾಡ್ತಿತ್ತ ಅಣ್ಣ ಪಟ್ಟು ಪುಲ್ಲಿ ಕೊರಿಯರಿಗೆ ಅಂದ್ರೆ ಅದು ಎಂಚ ವಿಷಯ ಒಂದು ಪಲ್ಲೆ ಮಾದರಿಗೆ ಒಂದು ಬಗ್ಗೆ ನಮಗೆ ಕ್ಯೂರಿಯಾಸಿಟಿ ಉಂಟು. ವಿಷಯ ಕಾಂಡಲಾಕದ ಮನದೇಕದ ಫುಡ್ ಬರಬಂತು ನೂತ ಐಟಮ್ ಇರ್ತದೆ, 100 ಉದ್ಯೋಗ ಪಾಡೋದು ಅದೇ ನಮ್ಮ ಗೋಳಿನ ಫುಡ್ ನಮ್ಮನೆ ಪಾಡೋದು ಯಾನ್ ಚಿಕ್ಕಲ್ಲಿ ಮಾಡೋದು ಪಾಡೋದು ಕಾರಣ ಪೊಲೀಸ್ ಲೆಕ್ಕ ಪಾಡಿದ್ದು ಗಡ್ಡು ಬಲಿ ನಂಗೆ ಅಂತ ಇರುವೆ ರವೇಣ ಈಗ ರೀಸೆಂಟ್ ಆದ ಮತ್ತೆ ರಾಜ್ ಸೌಂಡ್ಸ್ ಅಂಡ್ ಲೈಟ್ಸ್ ಮಲ್ಲ ಒಂಜಿ ಬ್ರೇಕ್ ಕೊರ ನಂಚಿನ ತುಳು ಇಂಡಸ್ಟ್ರಿದ ಮೂವಿ 5 ಬುಕ್ಕ ಇರಗೆ ನನಂತೂ ಅವಕಾಶಗಳು ಬರೋದೇ ಇಪ್ಪುಂಡು ಬರೋದು ಉಂಡುಲ್ಲ ಆ ಒಂಜಿ ಬಲ್ಬ್ ಬತ್ತ ನಂಚಿನ ಒಂಜಿ ಡೈಲಾಗ್ ಬರಲೆ ಇದು ಆರೆಗೆ ಬಸ್ತಿ ಇಷ್ಟ ಬಲ್ಬ್ ಒಂಜಿ ಬತ್ತ ಬರ್ತದೆ ಬಲ್ಬ್ ನಿಜವಾದ ಬಲ್ಬ್ ಕೈ ಬರ್ದಿತ್ತು
ಎನಿವೆ ರವಿಯಣ್ಣ ಈ ನೆಲ್ಲಿಯಾಡಿದ ಈ ಹಾರ್ಪಳದ ಈತ ಅಭಿಮಾನಿಲು ಈತೊಂಚಿ ಈ ಕಂಡದೊಂಜಿ ಗೌಜಿಗೆ ಸೇರ್ನಂಚಿನ ಮಾತ ಅಭಿಮಾನಿಲೇನು ಈ ಒಂದು ತುಳುನಾಡದ ಜನಕ್ಲೇನು ಈ ತುಳುನಾಡದ ಮಾತ ಜನಕ್ಲೇನು ಈರನ ಮೂವಿನ ಬೋದು ಥಿಯೇಟರ್ ತೋದು ಇನ್ನು ರವಿಯಣ್ಣನ ಈ ಒಂದು ಸ್ಟೇಜ್ ಗೊತ್ತ ಬರೋದಿಲ್ಲ ಬರೋದಿಲ್ಲ ಈ ನಮ್ಮ ತುಳುನಾಡದ ಜವಳಿಯರ ಬಗ್ಗೆ ಅಕ್ಕನಗಳ ಬಗ್ಗೆ ದಾದ ಪಂಡ್ರೆ ಇಷ್ಟಪಟ್ಟು ಬರುತ್ತೆ ಇದು ಕಡಬ ತಾಲೂಕಿನ ಸಾಧಾರಣ ಕಲ್ಲು ಅಕ್ಕ ಬಂದಿದ್ದೆ ಕಲ್ಲು ತುಂಬ ಬಂದಿದ್ದೆ ಅಂಚಿದ್ರ ವ್ಯಕ್ತಿ ಇಲ್ಲಿ ಗೆಸ್ಟ್ ಆಗುತ್ತೆ ಒಬ್ಬರು ಅದಕ್ಕೂ ಪೂರ ಕಾರಣ ನಿಕ್ಕಿಲೆ ಅದನ್ನ ಒಂಚೂರು ಕಡಬ ತಾಲೂಕಿನ ಕಡಿಮೆ ಆಗ್ತದೆ ಹೆಚ್ಚಿನ ಸಪೋರ್ಟ್ ಕಡಬ ತಾಲೂಕಿನ ಮರ್ಯಾದೆ ಪ್ರಯತ್ನ ಮಾಡ್ತೀನಿ ಮಾತ್ರ ಸಪೋರ್ಟ್ ಖಂಡಿತ ಈ ಚಪ್ಪಾಳೆ ಕೊಡ್ಲಿ ನಮ್ಮ ಕೇಂದ್ರ ಜಾಗ ಕೊಡೋದು ಬಂದ ಕಡಬ ಇದ್ರ ಒಟ್ಟಿಗೆ ಏಪಲ ಉಂಟು ಅರ್ಥ ನಾನು ಹೂ ಮತ್ತೆ ಮೂವಿ ಆಕ್ಟ್ ಮಾಡೋದಿಲ್ಲ ಮೂವಿ ಬರೋದು ಫುಲ್ ಮುಂಚಿದ್ದು ಫುಲ್ ಕಾಮಿಡಿ ನಮ್ಮ ಐಟಮ್ ಮಾಡ್ತೇವೆ 5 ವರ್ಷ ಇತ್ತ ಶೂಟಿಂಗ್ ಆಗೋದಿಲ್ಲ ಕನ್ನಡ ಫಿಲ್ಮ್ RIP ರೆಸ್ಟ್ ಇನ್ ಪೀಸ್ ಓಂ ಶಾಂತಿ ನಿಜವಾಗ ಅಂಚಂತ ಅರ್ಥ ರಾಜು ಇಂಪಾರ್ಟೆಂಟ್ ಪರ್ಸನ್ ಸೂಪರ್ ಅಂಚ ಉಂಟು ನಿಜ ನೆನಪು ಕೂಡ ರೀತಿಯ ಬೇತನೆ ಏನಿದ್ದಾರೆ ಅದು ಫುಲ್ಲು ಕಾಮಿಡಿ ನಮಗೆ ಐಟಮ್ಗಳು ಕನ್ನಡ ಫಿಲ್ಮು ಬ್ಯಾಂಗ್ಳೂರ್ದಾಗ ನಮ್ಮ ಮೋನೆ ತೂದು ನಾವು ಕೊಡ್ತೇವೆ ಈ ಕಡಬ ತಾಲೂಕುಡು ರವಿಯಣ್ಣೆ ಇನಿ ಎಣ್ಣೆ ಪುದರ್ ಮಾಲ್ತೊಂದು ಇಡೀ ನಮ್ಮ ರಾಜ್ಯ ದೇಶ ಡಿಫ್ರೆನ್ಸ್ ತುಳುವೇರಿ ಲೈಕ್ ಮಾಡೋದಿಲ್ಲ ಆಂಡ ಈ ನೆಲ್ಯಾಡಿ ಹಾರ್ಪಲಾಡ್ ಈರಿನ ರೀತಿದವೇ ಮಸ್ತ್ ಜನ ಕಲಾವಿದರು ಕ್ರೀಡಾ ಕ್ಷೇತ್ರ ಮಿನುಗುದಿಪ್ಪುನಂಚಿನ ಜನಪದ ಕಲೆಗೆ ಹುರಿಪವನಂಚಿನ ಮಸ್ತ್ ಜನ ನಮ್ಮ ಜವಳಿಯರು ಮುಗಿಲಿನ ಬಗ್ಗೆ ಪಾದ ಪಂಡ್ರೆ ಇಷ್ಟಪಟ್ಟವರು ಲಾಸ್ಟ್ ಸುಬ್ರಹ್ಮಣ್ಯ ಮುಠ ನಮ್ಮ ಹಳ್ಳಿ ಪ್ರದೇಶ ನನ್ನ ಪೇಪರ್ ₹1,000 ಪುನಃ ಯಾರು ಈ ಫೀಲ್ಡ್ ಬರ್ತದೆ ಪೇಪರ್ ನಾಟಕದ ಪೋಸ್ಟರ್ ಓದಿದ್ದೆ ದೇವರ ಸ್ಥಾಪಕ ಖಾಲಿ ಪೋಸ್ಟರ್ ಮಾತ್ರ ತೋರಿಸಿದ್ದು ನಾಟಕ ಏನು ಗೊತ್ತಿದೆ ರಾಮ ಕೊಂಜೆಂಡು ನಾಟಕ ಅನ್ನಾಗ ಆ ನಾಟಕದ ಈ ಫೀಲ್ಡ್ಗೆ ಯಾರ ಬರೋದು ಅಂತ ಏನಿದೆ ಐದಕ್ಕೆ ಯಾರು ಕಾಪಿಕಾಡ್ ಸರ್ನ ವಾಮಂಜೂರ್ ಸರ್ನ ಬೋಲಾ ಸರ್ನ ಫ್ಯಾನ್ಸ್ ಅಂದ್ರೆ ಕಾಪಿಕಾಡ್ ಸರ್ಗೆ ಏನಾರ ಸೈಲೆಂಟ್ ಹಾಕಿ ನಮಸ್ಕಾರ ಅಪ್ಪ ಏನ ಎಮ್ಮೆ ಕ್ಲಾಸ್ ಏನ್ ನಮಸ್ಕಾರ ಕರಪ್ಪ ಟೆಂಪೋ ಇತ್ತು ನನಗೆ ಗ್ಲಾಸ್ ಹೋಯ್ತು ಮಸ್ತ್ ಬೇಜಾರ ನಾನು ಮೊರಲ್ಲ ಅಂಡ ಪಾಂಡೆ ಸರಿ ಎಮ್ಮೆ ಕ್ಲಾಸ್ ಇಪ್ಪಳಿಗೆ ನಮಸ್ಕಾರ ಬರಬತ್ತೆ ಇದು ಗ್ಲಾಸ್ ಹೋಯ್ತು ಅಪ್ಪ ಅದೇ ಖುಷಿ ಅಂಡ್ ದಾರ ತೊಂದರೆ ಇಲ್ಲ ಇತ್ತೆ ಎಲ್ಲೊಟ್ಟಿಗೆಲ್ಲ ಸೂಪರ್ ಇದು ಸಾಧನೆ ಅಂದ್ರೆ ಸಾಧನದ ಒಟ್ಟಿಗೆ ಹೋದು ಸಾಧಿಸಲು ರೀತಿ ಪಂಡೆಯಿರೆ ಸ್ವೈಕೋಸ್ಕರ ಕಲ್ಲು ತುಂಬೋದಿತ್ತು ರವಿಯನ್ನೇ ಮಾನವರ ಕಲ್ಲು ಕೊರ್ಪುನಂಚಿನ ಓನರ್ ಆಪುನಂಚಿನ ದಿನ ಬರಡು ನಮ್ಮ ಮಾತರ್ನ ಪರವಾದ ಕೇಳೊಂದು ಟ್ಯಾಲೆಂಟ್ ನಮ್ಮ ಸುರೇಶ್ ಬಲಿ ಬಂದು ಇನ್ನರ ಬಗ್ಗೆ ಕೇಳ್ತಾರೆ ತೂತಾರೆ ದಾದ ಬಂದ್ ನಮ್ಮ ಸುರೇಶ್ ಅಣ್ಣನ ಬಗ್ಗೆ ಮುಂಚೆ ಫೀಲ್ಡ್ ಹಿಡಿಪುನಾರು ಇನ್ನು ಯಾರಿಗೆ ಮೈಕ ಮತ್ತು ಹೋತುಂಡ ಈ ಆರ್ನ ಒಂದು ಕಲ್ತನಂಚಿನ ಒಂದು ವಿಚಾರಗಾರ ಹೋತುಂಡ ಇನ್ನು ಬೇಡಿ ನೀನು ಇಪ್ಪಡಿತದೆ ಆಲೆ ಈ ತುಳುನಾಡನ್ನು ಬಿಡ್ತಾರೆ ಸೊ ನಮ್ಮ ಸುರೇಶ್ ಅಣ್ಣ ಬಂಡ ಒಂದು ಲೆಜೆಂಡ್ ಇನ್ಮೇಲೆ ನಾವು ವಾಯ್ಸ್ ಕೇಂದ್ರ ಆರೇದಾರ ಕಲ್ತದೆ ಇಲ್ಲಿ ವೀಕ್ಷಕ ವಿವರಣೆ ಫೀಲ್ಡ್ ಬಂದ ನಂತರ ಏತೋ ಜನ ಇಲ್ಲಿ ಇಪ್ಪೇರು ನಮ್ಮ ಅವರು ಇನ್ಮೇಲೆ ನಮಗೆ ಒಂದು ಗಂಟೆ ಪಾತ್ರ ಪರೋಡು ರವಿಯಣ್ಣ ಯಾರು ಮಾತ್ರ ಕಡಬ ತಾಲೂಕು ಬೇರೆ ನಮ್ಮ ಕಲಾವಿದರು ಬಟ್ ಸಪೋರ್ಟ್ ಹೆಚ್ಚು ನಮ್ಮ ಹಳ್ಳಿ ತಗ್ಲತಿ ಈಗ ಆ ಟೈಮ್ ₹1,000 ಪೇಪರ್ ಓದಿರ ಇರ್ಲಿ ಗತ್ತಿದ್ದಾನೆ ಪೇಪರ್ ಓದೊಂದಿತ್ತ ಇತ್ತ ಮೊಬೈಲ್ ಸ್ಟೇಟಸ್ ಮಾಡ್ದ ಅದ್ರ ಯೂಟ್ಯೂಬ್ ನಮ್ಗೆ ಜಾಸ್ತಿ ಯಾನು ಫೀಲ್ಡಿಗೆ ಹೋಗಲಾಕೂಡ ಇದು ನಮ್ಗೆ ಕಷ್ಟ ಇತ್ತದ ಅಲ್ಲ ಹೆಚ್ಚಿ ಅಂದ್ರೆ ಮಾತೆ ಮಾತು ಮುಂದೆ ಆಡ್ತೇವೆ ಅದು ಆಯ್ದಾಗಿ ನಮ್ಮ ಸಪೋರ್ಟ್ ಮಾಡ್ತೀವಿ ನಮ್ಮ ಹಳ್ಳಿಗಾಗ್ಲಿ ಡೈಲಿ ಲಿಂಕ್ ಕೊಡಿಗೆ ಸಪೋರ್ಟ್ ಇದ್ರೆ ನಾವು ದಾನ ಮಾಡ್ತೀವಿ ಅದೇ ಆಯ್ತು ನಮ್ಮ ಸುರೇಶ್ ಪಂಡ ಪರೋಡು ಲೂಡ ಮೂಜಿ ಪರಡ ನಾಲ್ ಪರಡ ಆಜಿ ಪರಡ ಮೂಜಿ ಪರಡ ಕೂಡ ಪರೋಡ తెలియబాగున్నారు ಸುಭಾಷ್ ಇದರ ಡೈಲಾಗ್ಸ್ ಇನ್ನಷ್ಟು ಬೆಳೀತಾ ಇರಲಿ. ತುಳುನಾಡಿನ ಮಾಣಿಕ್ಯನಾಗಿ ತುಳುನಾಡಿನ ವಡಿವೇಲಾಗಿ ನಮ್ಮ ರಾಜ್ಯದ ವಡಿವೇಲಾಗಿ
ನಗುವಿನ ಸರದಾರನಾಗಿ ಮಿಂಚಲಿ ಅಂತ ಹೇಳಿಕೊಳ್ತಾ ದೈವ ದೇವರ ಆಶೀರ್ವಾದ ಏಪಲರಿಗೆ ಪಡೆ ಅಂಚನೆ ನಮ್ಮ ಸಂಸ್ಥೆ ಹಿಡಿದು ಇರಗೊಂಜಿ ಶಾಲೆನ ಪಾಡ್ದು ಸ್ಮರಣಿಕೆಯನ್ನು ಕೊಡ್ದು ನಮ್ಮ ಮಾತೆರ ಸಮ್ಮಗಳೊಂದು ಗೌರವಾರ್ಪಣೆ ಉಂಟಿರಬೇಡ ಪ್ರೀತಿ ಮಾತೆರ ಪ್ರೀತಿ ಆಶೀರ್ವಾದ ಏಪಲ ಪಡೆ ಕೋಡೆ ಫೋಟೋಸ್ ಪಾಡಿದ್ದೆ ಮಸ್ತ್ ಜನ ಶೇರ್ ಮಾಡ್ತಾರೆ ಕಡಬರಾಗಿ ಶೇರ್ ಮಾಡ್ತಾರೆ ನನಗೆ ಗೊತ್ತಿಜ್ಜಿ ಫುಲ್ ಶೇರ್ ಆಗ್ತದೆ ಕೇಳೋದಿಲ್ಲ ನೋ ಫಿಲ್ಮ್ ಪುನರ್ ಪಾಡ್ತಿದೆ ಮಾತಾಡ ಫಿಲ್ಮ್ ರಿಲೀಸ್ ಆಗಿ ಗೊತ್ತಾವು ಈಗ ಮಾತೆಲ್ಲ ಸಪೋರ್ಟ್ ಇದ್ದಾರೆ ಮಾತೆಲ್ಲ ಸುಮ್ಮನೆ ಈ ಗೇಮ್ಸ್ ಮಾತ್ರ ಮಾಡ್ಕೊಳತ್ತೆ ನನ್ನ ಸಮಾಜಮುಖಿ ಕಾರ್ಯಗಳನ್ನು ಕೆಲವರಿಗೆ ಮಾಡ್ಕೊಂಡು ಪೋಯಿನ ಸಾಧಾರ ಫ್ರೆಂಡ್ಸ್ ಕ್ಲಬ್ಗೂ ಮುಂಜೆ ಐನಾರು ಜಾಸ್ತಿ ಪುದಾರ್ ಬರ್ಕೊಂಡು ಚಾನ್ಸ್ ಇದೆ ನಮ್ಮ ರಾಜ್ಯ ಮಟ್ಟ ಜಿಲ್ಲಾ ಮಾಡಿದ್ರು ಬಂತೆ ಜಿಲ್ಲಾ ಮಟ್ಟದ ಸಪೋರ್ಟ್ ಮಾಡ್ತಾರೆ ವಾ ಮಿನಿಸ್ಟರ್ ಬರ್ತಾರೆ ಬಂತೆ ಗೊತ್ತಲ್ರಿ ಅಂಚೆಗಳ ಭವಿಷ್ಯ ಬರ್ತಾರೆ ಏತ್ ಮಾಲ ಜನತೆ ಎದುರು ಯಾರು ಈಗ ಲಾಭ ಮಾಡಿ ಮಾಡ್ಕೊಂಡು ಶಾಸ್ತ್ರ ಫ್ರೆಂಡ್ಸ್ ಕ್ಲಬ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ಒಂದು ಶಾಲನ್ನು ಹೊದಿಸಿ ಸ್ಮರಣಿಕೆಯೊಂದಿಗೆ ರವೀಣ್ಗೆ ಅಭಿನಂದನೆಯನ್ನು ಸಲ್ಲಿಸಬೇಕು ಅಂತ ಎಲ್ಲರ ಪರವಾಗಿ ಕೇಳಿಕೊಳ್ತಾ ಇದ್ದೇವೆ. ಧನ್ಯವಾದಗಳು. ಬಹಳ ಡೌನ್ ಟು ಅರ್ತ್, ಬಹಳ ಸಣ್ಣ ಒಂದು ಹಳ್ಳಿಯಿಂದ ಎದ್ದು ಬಂದಿರುವಂತಹ ಕಲಾವಿದ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಅಂತ ನಮ್ಮ ತುಳುನಾಡಿನ ಈ ಪುಣ್ಯವಾಗಿರುವಂತಹ ಮಣ್ಣಿನಿಂದ ಕೇಳಿಕೊಳ್ತಾ ಮಾತನ್ನು ಜೋರಾಗಿ ಚಪ್ಪಾಳೆಯನ್ನು ನಮ್ಮ ರವಿ ರಾಮಕುಂದ್ರ ತರಲಿಕ್ಕೆ. ಥ್ಯಾಂಕ್ ಯು. ರಗ್ಬಿ ಟೀಮ್ ನಮ್ಮ ಲೆಫ್ಟ್ ಸೈಡ್ ಇರುವ ಟೀಮ್ ಇಲ್ಲಿ ಬರ್ತಾಳ ಒಂದು ಬರ್ತಾಳ ಟೀಮಲ್ಲಿ ಜೋರ ಚಪ್ಪಾಳೆ ಫೈನಲ್ ಜೋರ ಚಪ್ಪಾಳೆ ಬರ್ತಾಳ ಆಗ್ತಿದ್ದೀರಿ. ಹಾಗೆ ಬಲಭಾಗದಲ್ಲಿರುವಂತಹ ಟೀಮ್ ಇದು ರಾಮನಗರ ಒಂದು ಕೋಚ್ ಮಾತ್ರ ಒಂದೇ ಒಂದು ಸಂದರ್ಭದಲ್ಲೂ ಕೂಡ ಎದುರಾಳಿ ತಂಡಕ್ಕೆ ಗೆಲ್ಲುವುದಕ್ಕೆ ಅವಕಾಶ ನೀಡಿದ ನಿರಂತರವಾಗಿ ಫೈನಲ್ ಪಂದ್ಯದಲ್ಲಿ ಮೊದಲ ಸುತ್ತನ್ನು ಕೂಡ ಗೆದ್ದುಕೊಂಡಿರುವ ರಾಮನಗರ 1-0 ಮುನ್ನಡೆಯಲ್ಲಿ ಮಹಿಳಾ ವಿಭಾಗದ ರಾಮನಗರ. ಈ ದಿನದ ಮಹಿಳಾ ವಿಭಾಗದ ಟೂರ್ನಮೆಂಟಿನ ಅಗ್ರಸ್ಥಾನದಲ್ಲಿರುವ ತಂಡ ರಾಮನಗರ 1-0. ಕೃಷ್ಣನಗರ ಪ್ರಥಮ ಹಾಗೆ ಪಿಲಿಗೋಡಿ ದ್ವಿತೀಯ ಕಬಡ್ಡಿ ವಿಭಾಗದಲ್ಲಿ. ಕೃಷ್ಣನಗರ ಪ್ರಥಮ, ಪಿಲಿಗೋಡಿ ದ್ವಿತೀಯ. ಪಿಲಿಗೋಡಿ ಸಮಬಲ. ಫೈನಲ್ಗೆ ಕಿಚ್ಚು, ಫೈನಲ್ ಹುಚ್ಚು, ಫೈನಲ್ ತಾಕತ್ತು. ಎರಡು ತಂಡಗಳ ಮಧ್ಯೆ ಒಂದು ಅಮೋಘವಾಗಿ ಕಂಡು ಬರ್ತಾ ಇದೆ. ಮತಾಳ ವರ್ಸಸ್ ರಾಮನಗರ ಫೈನಲ್ ಪಂದ್ಯ, ಫೈನಲ್ ಹಂತಕ್ಕಾಗಿ ಎರಡು ತಂಡಗಳ ಕಾತರಿಸ್ತಾನೆ. ರವಿ ಕೇಸರಿ ಈ ಕೆಸರಗದ್ದೆಯ ಕೆಸರಡಂತಿನ ಕಾರ್ಯಕ್ರಮದ ಶಿಕ್ಷಕಗಳನ್ನು ನೀಡುತ್ತಿರುವ ವಿದ್ಯುತ್ ದೀಪಾಲಂಕೃತ ತುಳುನಾಡಿನ ಸೊಬಗನ್ನು ಎತ್ತಿ ಹಿಡಿಯಬಲ್ಲಂತಹ ಒಂದು ಕೆಸರು ನಾಟಕಗಳ ಮಧ್ಯೆ ಮಹಿಳಾ ವಿಭಾಗದ ಫೈನಲ್ ಪ್ರಕರಣದ ಫೈನಲ್ ಹಣಾಹಣಿ. ರಾಮನಗರ ಇಲ್ಲಿ 4 ಚೆನ್ನಗೆಯನ್ನು ಗೆದ್ದುಕೊಂಡು ತಮ್ಮ ಅಂಗವನ್ನು ಆಯ್ಕೆ ಮಾಡಿದ
ಸರ್ಕಾರ ನಿರ್ಣಾಯಕ ಫಲಭಾಗದತ್ತ ತೆರಳ್ತಾ ಇದೆ. ಬಲ್ಲಬಿಡ್ಲೆ ಮರಿಬಾಳ ಸಾರಿ ರಾಮನಗರ ಹಗಬಿಡು ಚೋರ್ ಬಲ್ಲಬಿಡ್ಲೆ ರಾಮನಗರ. ಓಕೆ ಫೈನ್ ಬಲ್ both teams, both coaches get ready. ಬಲ್ಲಬಿಡ್ಲೆ ರಾಮನಗರ ಹಗಬಿಡು ಆಗುತ್ತೆ. both captains Victorian title. Okay, correct one. ನೀವು ಬಲ್ ಹೈಪೋಚಿ ರಾಮನಗರ ಬಲ್ಬಿಡಿ ಚೂರು ಹಾಗೆ ಹಿಡ್ಕೊಳ್ಳಿ. ಓಕೆ ಫೈನ್ ನೀವು ಉಂಟು ಪ್ರೆಷರ್ ತೋಲಿ ಅಂತ ಬಾಲ್ చించాలి. ಚೂರು ಓಕೆ ಫೈನ್ ಈ ಮೊದಲ ಸ್ಥಾನವನ್ನು ಪಡೆದುಕೊಂಡು ಬಂದ ತಂಡಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ತಾ ಧನ್ಯವಾದಗಳು. ನಮ್ಮ ಆಟೋಟ ಸ್ಪರ್ಧೆಗಳ ಪ್ರಾಯೋಜಕರಲ್ಲಿ ಓರ್ವರಾದಂತಹ ಶ್ರೀಯುತ ಚಂದ್ರಹಾಸಗೌಡ ಸಿವಿಲ್ ಇಂಜಿನಿಯರ್ ಪನ್ನಾಡಿ ತಮ್ಮನ್ನು ಆತ್ಮೀಯವಾಗಿ ಕೊಕ್ಕಡ ಬಿ 4ನೇ ಸ್ಥಾನ, ಕೊಕ್ಕಡ ಎ 3ನೇ ಸ್ಥಾನ. ಅಭಿನಂದನೆಗಳು. ಅಭಿನಂದನೆಗಳು. ಮಹಿಳಾ ವಿಭಾಗದ ಅಗ್ರಜಾಗದ 2ನೇ ಸ್ಥಾನ, ದ್ವಿತೀಯ ಸ್ಥಾನ ಮರ್ದಾಳ ಶ್ರೀಗುರು ಮರ್ದಾಳ. ಸುರೇಶ್ ಮಡಿಕೊಂಡ ವೇದಿಕೆಗೆ ಬನ್ನಿ. ಮಹಿಳಾ ವಿಭಾಗದ ಅಗ್ರಜಾಗದ ದ್ವಿತೀಯ ಸ್ಥಾನ ಶ್ರೀಗುರು ಮರ್ದಾಳ. ಅಭಿನಂದನೆಗಳು ಮಹಿಳಾ ಮನೆಗಳಿಗೆ. ಮಹಿಳಾ ವಿಭಾಗದ ಅಗ್ರಜಾಗದ ಪ್ರಥಮ ಸ್ಥಾನ ರಾಮನಗರ ತಂಡ. ರಾಮನಗರ ನಿಮ್ಮ ತಂಡದ ಸದಸ್ಯರು ಕಾಯ್ತಾ ಇದ್ದಾರೆ. ಅಭಿನಂದನೆಗಳು.
ಬಹುಮಾನ ಹಸ್ತಾಂತರಿಸಿದ ಗಣ್ಯರಿಗೆ ಅಭಿವಂದನೆಗಳು. ಮುಂದೆ ಕಬಡ್ಡಿ ಪಂದ್ಯಾಟದ ಬಹುಮಾನವನ್ನು ವಿತರಿಸುತ್ತಿದ್ದೇವೆ. ದಯವಿಟ್ಟು ಕುಶಾಲಕರ್ಮಿಗಳ ಪೂಜೆ ವೇದಿಕೆಗೆ ಆಗಮಿಸಬೇಕು. ಹಿರಿಯರು, ಉದ್ಯಮಿಗಳು, ಸಂಘಟಕರು ಆದಂತಹ